ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಸೈಕಲ್ ರ್ಯಾಲಿ ಮೂಲಕ ನಗರದ ಕುದ್ಮುಲ್ ರಂಗರಾವ್ಪುರ ಭವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಸೈಕಲ್ ರ್ಯಾಲಿ ಮೂಲಕ ನಗರದ ಕುದ್ಮುಲ್ ರಂಗರಾವ್ಪುರ ಭವನದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಕಳೆದ ಕೆಲವು ದಿನಗಳಿಂದ ದಿನೇ ದಿನೇ ಏರ್ತಾ ಇರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ಮಂಗಳೂರಿನಲ್ಲೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ನಗರದ ಜ್ಯೋತಿ ವೃತ್ತದಿಂದ ಪುರಭವನದವರೆಗೆ ಸೈಕಲ್ ಜಾಥಾ ನಡೆಸಿ ಕುದ್ಮುಲ್ ರಂಗರಾವ್ಪುರ ಭವನದ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ರವರು, ಸುಳ್ಳು ಭರವಸೆಗಳೊಂದಿಗೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ದೇಶದ ಬಡವರ್ಗದ ಜನರು ಸಂಕಷ್ಟದಲ್ಲಿದ್ದಾರೆ. ಕೊರೋನಾ ಹೊಡೆತಕ್ಕೆ ಒಳಗಾದ ಜನತೆಗೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಹೊಡೆತವನ್ನ ನೀಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಸುಮಾರು 6 ವರ್ಷಗಳಿಂದ ಈ ದೇಶದ ಬಡ ಜನತೆ ಸಂಕಷ್ಟದಲ್ಲಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅವರು ಚುನಾವಣೆಯ ಮೊದಲು ಯಾವ ಕೆಲವು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ಆ ಎಲ್ಲ ಭರವಸೆಗಳನ್ನು ಮರೆತು ಇವತ್ತು ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಪ್ರಭಾವವನ್ನು ಹೇರಿ ಜನಸಾಮಾನ್ಯರು ಇವತ್ತು ಈ ಕೋವಿಡ್-19ನಿಂದಲೇ ಬಹಳಷ್ಟು ನೊಂದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಅದಕ್ಕೆ ಮೊದಲೇ ಆರ್ಥಿಕ ಸಂಕಷ್ಟ ದೇಶವನ್ನು ಕಾಡ್ತಾ ಇತ್ತು. ಈ ಸಂದರ್ಭ ಮತ್ತೆ ಪ್ರತಿ ದಿವಸ ಸುಮಾರು 15 ದಿವಸದಿಂದ ಲೀಟರಿಗೆ 10 ರೂಪಾಯಿಯಷ್ಟು, ಡೀಸೆಲ್ಗೆ ಸುಮಾರು 9 ರೂಪಾಯಿಯಷ್ಟು ಬೆಲೆ ಏರಿಕೆ ಕಂಡಿದೆ. ಭಾರತ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಬೆಲೆ ಏರಿಕೆಯನ್ನು ನಾವು ಕಾಣಲಿಲ್ಲ. ಈ ಒಂದು ಸರ್ಕಾರ ಬಡಜನ ವಿರೋಧಿ ಸರ್ಕಾರ. ನಾವು ಯಾವತ್ತೂ ಜನರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ನಂತರ ಈ ದೇಶದ ಆರ್ಥಿಕತೆ ಕುಸಿದು ಹೋಗಿದೆ. ಒಂದು ಕಡೆಯಲ್ಲಿ ನಗದು ಅಪಮೌಲ್ಯೀಕರಣ, ಇನ್ನೊಂದು ಕಡೆ GST, ಇಂತಹ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಉದ್ದಿಮೆದಾರರಿರಲಿ, ಕೂಲಿ ಕಾರ್ಮಿಕರಿರಲಿ, ಎಲ್ಲರೂ ಸಂಕಷ್ಟಕ್ಕೆ ದೂಡಿದಂತಹ ಒಂದು ಅಪಖ್ಯಾತಿ ಈ ಮೋದಿ ಸರ್ಕಾರಕ್ಕೆ ಸಲ್ತದೆ. ಅನಂತರ ಮಾತನಾಡಿದ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಐವನ್ ಡಿಸೋಜ ಅವರು, ಕೋವಿಡ್-19ನಿಂದ ದಿನನಿತ್ಯ ಜನರು ಸಾಯ್ತಾ ಇದ್ದಾರೆ. ಜನ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ. ಆದರೆ ಸದಾ ದೇಶದ ಜನರ ಜೊತೆ ಇರ್ತೇನೆ ಅಂತ ಮೋದಿ 136 ಕೋಟಿ ಜನತೆಗೆ ಮೋಸ ಮಾಡಿದ್ದಾರೆ ಎಂದರು. ಕರ್ನಾಟಕ ರಾಜ್ಯವೊಂದರಲ್ಲಿ ಇವತ್ತು 200ಕ್ಕಿಂತಲೂ ಅಧಿಕ ಜನ ಇವತ್ತು ಜೀವವನ್ನು ಕೊಟ್ಟಿದ್ದಾರೆ. ಯಾರು ಯಾವಾಗ ಎಲ್ಲಿ ಈ ರೋಗದಲ್ಲಿ ಸುತ್ತಾಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೂ ಜನ ಕಷ್ಟದಲ್ಲಿದ್ದಾರೆ. 2 ಹೊತ್ತಿನ ಊಟಕ್ಕೆ ಕಷ್ಟದಲ್ಲಿದ್ದಾರೆ. ಯಾರ ಹತ್ರ ಬೇಡಿ ಊಟ ತೆಗೆದುಕೊಳ್ತಾ ಇದ್ದಾರೆ. ಅವರಿಗೆ ಕೆಲಸ ಇಲ್ಲ, ತಿನ್ನಲಿಕ್ಕೆ ತಿನಿಸು ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ನಿಲ್ಲಲಿಕ್ಕೆ ಮನೆ ಇಲ್ಲ, ಮನೆ ವಿದ್ಯುತ್ ಶಕ್ತಿ ಬಿಲ್ ಕಟ್ಟಲಿಕ್ಕೆ ದುಡ್ಡಿಲ್ಲ, ಗ್ಯಾಸ್ ತರಲಿಕ್ಕೆ ದುಡ್ಡಿಲ್ಲ, ಸೀಮೆಎಣ್ಣೆ ತರಲಿಕ್ಕೆ ದುಡ್ಡಿಲ್ಲ. ಈ ಸಂದರ್ಭದಲ್ಲಿ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿಗಳು ಏನು ಜನರಿಗೆ ಉದ್ದೇಶ ಮಾಡಿ ಭಾಷಣ ಮಾಡಿದ್ರು, ಜನರಿಗೆ ಹೇಳಿದ್ರು, ನಾನು ನಿಮ್ಮ ಪರವಾಗಿದ್ದೇನೆ, ಬೇನೋ ಭಯೋ ಹಮ್ ಸಬ್ ತುಮರ ಸಾಥ್ ಹೈ ಅಂತ ಮಾತನ್ನು ಹೇಳಿ ಇವತ್ತು ಮೋಸ ಮಾಡಿದ್ದಾರೆ. ಈ ಜನರಿಗೆ ವಂಚನೆ ಮಾಡಿದ್ದಾರೆ. ಈ ದೇಶದ 136 ಕೋಟಿ ಜನರಿಗೆ ವಂಚನೆ ಮಾಡುವಂತ ಕೆಲಸ ಈ ದೇಶದ ಪ್ರಧಾನಮಂತ್ರಿಗಳು. ಇಡೀ ದೇಶದ 136 ಕೋಟಿ ಜನ ಎಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟರು, ಆ ದುಡ್ಡು ಎಲ್ಲಿದೆ, ನೀವು ಎಲ್ಲಿ ಇಟ್ಟಿದ್ದೀರಿ, ಯಾವುದಕ್ಕಾಗಿ ಉಪಯೋಗ ಮಾಡಿದ್ದೀರಿ? ಇದೇ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಅವರು, ಹಿಂದಿನ UPA ಸರ್ಕಾರ ಆಡಳಿತದಲ್ಲಿದ್ದ ಸಂದರ್ಭ ಪೆಟ್ರೋಲ್ ಬೆಲೆ 1 ರೂಪಾಯಿ ಹೆಚ್ಚು ಮಾಡುತ್ತಿದ್ದಾಗ ರಸ್ತೆಯಲ್ಲಿ ಬಂದು ಅಡುಗೆ ಮಾಡಿದ ಬಿಜೆಪಿ ನಾಯಕರು ಈಗ ಎಲ್ಲಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಅಂದು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ $120 ಇರುವಾಗ ಒಂದು ಬ್ಯಾರೆಲ್ಗೆ ನಾವು 60 ರೂಪಾಯಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಭಿನ್ನವಾದಂಥ ಪ್ರತಿಭಟನೆಯನ್ನು ನಮ್ಮ ಇಂದಿನ ಸಂಸದರಾದಂತಹ ಅನಿಲ್ ಕುಮಾರ್ ಕಟೀಲ್ ರವರು, ಶೋಭಕ್ಕರವರು, ಅದೇ ರೀತಿ ಇವತ್ತಿನ ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ಹಮ್ಮಿಕೊಂಡಿದ್ದರು. ಬಹುಶಃ ಇವತ್ತು ಎಂದೂ ಕಾಣದಂತಹ ಒಂದು
ಈ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಬಹುಶಃ ನಮ್ಮ ರಾಜಧಾನಿಯಲ್ಲಿ ಡೀಸೆಲ್ ಹಾಗೂ ಪೆಟ್ರೋಲ್ 85 ರೂಪಾಯಿಗಿಂತ ಸಮಾನವಾದಂಥ ಒಂದು ಇತಿಹಾಸ ಇದ್ದರೆ ಅದು ನರೇಂದ್ರ ಮೋದಿಯ ಸರ್ಕಾರದಲ್ಲಿ ಮಾತ್ರ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇಳಿಸಲೇಬೇಕು, 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 ಇಳಿಸಲೇಬೇಕು. ಅಯ್ಯಯ್ಯೋ, 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 ಅಯ್ಯಯ್ಯೋ. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.